ಹಾಯ್ ನಮಸ್ತೆ, ನನ್ನ ಹೆಸರು ತನುಜಾ. ಇವತ್ತು ನಾನು AMC ಸೆಕಿಕ್ವಿಕ್ ಲಿಡ್ನ ಯಾವ ರೀತಿ ಓಪನ್ ಮಾಡಿ ವಾಶ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು 20 ಡಯಾಮೀಟರ್ ಸೆಕಿಕ್ವಿಕ್ ಲಿಡ್ಡು. ಹೀಗಿರುತ್ತೆ. ಜಸ್ಟ್ ಇದನ್ನು ಕೈಯಲ್ಲಿ ಈ ಥರ ಹೋಲ್ಡ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿ ಕೈನ ಹೀಗಿಟ್ಕೊಂಡು ಈ ಥರ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಮತ್ತೆ ನೀವು ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿ ಈ ಹೋಲ್ ಇದೆಯಲ್ಲ, ಈ ಹೋಲಲ್ಲಿ ಫಿಕ್ಸ್ ಮಾಡಬೇಕು. ಇದು ಕೂಡ ಈ ಹೋಲಿಗೆ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಫಿಕ್ಸ್ ಆದಮೇಲೆ ನಾವನ್ನ ಈ ಥರ ಟೈಟ್ ಮಾಡಬೇಕು. ಗ್ಯಾಸ್ಕೆಟ್ನು ಕೂಡ ಜಸ್ಟ್ ಈ ರೀತಿ ಓಪನ್ ಮಾಡಿ ಇದಿರುತ್ತಲ್ಲ, ಈ ಥರ ಜಿಗ್ಜಾಗ್ ಲೈನ್ ಇರೋದು, ಏನು ಜಿಗ್ಜಾಗ್ ಲೈನ್ ಇದೆಯಲ್ಲ ಇದು ಕೆಳಗಡೆ ಹೋಗಬೇಕು. ಈ ರೀತಿ ಹೋಲ್ ಇರೋದು ಮೇಲ್ಗಡೆ ಬರಬೇಕು ಫಿಕ್ಸ್ ಮಾಡಬೇಕಾದ್ರೆ. ನೋಡಿ, ಈ ಜಾಗದಲ್ಲಿ ಓಪನ್ ಮಾಡಿದ್ರೆ ನೀಟಾಗಿ ನಮಗೆ ಕೈಗೆ ಗ್ಯಾಪ್ ಇರೋದ್ರಿಂದ ಗ್ಯಾಸ್ಕೆಟ್ನ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ನಾನು ಅವಾಗೇ ಹೇಳ್ದಂಗೆ ಈ ಜಿಗ್ಜಾಗ್ ಲೈನು ಯಾವಾಗಲೂ ಕೆಳಗಡೆ ಹೋಗಬೇಕು. ಮತ್ತು ಕುಕ್ಕಿಂಗ್ ಎಲ್ಲ ಆದಮೇಲೆ ವಾಶ್ ಮಾಡ್ಕೊಂಡಾದಮೇಲೆ ಯಾವಾಗಲೂ ಲಿಡ್ನ ಈ ರೀತಿಯೇ ಉಲ್ಟಾ ಮಾಡಿ ಇಡಬೇಕು. ಸೊ ಇದನ್ನು ಯಾವ ರೀತಿ ಕುಕ್ಕರ್ ಲಿಡ್ಗೆ ನಾನು ಕುಕ್ಕರ್ಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೀವು ರೈಸು ಸಾಂಬಾರೆಲ್ಲ ಮಾಡಬೇಕಂದ್ರೆ ರೈಸು ಎಷ್ಟು ಬೇಕೋ ಅಷ್ಟು ಹಾಕಿ ಕ್ವಾಂಟಿಟಿ ಆಫ್ ವಾಟರ್ ಹಾಕಿ ಜಸ್ಟು ಈ ಲಿಡ್ನ ಈ ರೀತಿ ಇಡಬೇಕು. ಕಂಪಲ್ಸರಿ ಎರಡು ಕಡೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನಾಬ್ನ ಈ ರೀತಿ ಲಾಕ್ ಮಾಡಬೇಕು. ಕಟ್ ಮಾಡಿ. ಇವಾಗ ಲಿಡ್ನ ಯಾವ ರೀತಿ ಕ್ಲೋಸ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ರೈಸ್ ಏನಾದರೂ ಇಡಬೇಕಾದ್ರೆ 1 ಗ್ಲಾಸ್ ರೈಸ್ಗೆ 2 ಗ್ಲಾಸು ವಾಟರ್ ಹಾಕಿ ಡೈರೆಕ್ಟಾಗಿ ಇಲ್ಲಿಂದ ನೀವು ರೀತಿ ಕ್ಲೋಸ್ ಮಾಡಬೇಕು. ಯಾವಾಗಲೂ ಈ ಲಾಕಿಂಗ್ ನಾಬು ನಮ್ಮ ಸೈಡ್ ಇರಬೇಕು. ಜಸ್ಟ್ ಇಟ್ಟು ಎರಡೂ ಕಡೆ ಕಂಪಲ್ಸರಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಇಲ್ಲಿ ಸಾಫ್ಟ್ ವಿಂಡೋ ಮತ್ತು ಟರ್ಬೋ ವಿಂಡೋ ಅಂತ 2 ವಿಂಡೋ ಇರುತ್ತೆ. ರೈಸು, ಪಲಾವು, ಬಿರಿಯಾನಿ ಆ ಥರ ಸಾಫ್ಟಾಗಿ ಏನೆಲ್ಲ ಕುಕ್ ಮಾಡ್ತಿರೋ ಇಲ್ಲಿ ರೆಡ್ ಮಾರ್ಕ್ ಒಳಗಡೆ ಇರುತ್ತೆ. ಹೀಟ್ ಆದಮೇಲೆ ಬಂದಮೇಲೆ ಆ ರೆಡ್ ಮಾರ್ಕು ಈ ಫಸ್ಟ್ ಲೈನಲ್ಲೇ ನೋಡ್ಕೊಳ್ಳಿ. ಈ 2 ಲೈನ್ಸ್ ಇದೆಯಲ್ಲ, ಫಸ್ಟ್ ಲೈನಿಗೆ ಬಂದರೆ ರೆಡ್ ಮಾರ್ಕು ಟರ್ಬೋ ಹತ್ರ ರೈಸು, ಪಲಾವು, ಬಿರಿಯಾನಿ ಎಲ್ಲ ಆಫ್ ಮಾಡ್ಕೋಬೇಕು. ಗಟ್ಟಿ ಪದಾರ್ಥ ಕಡಲೆಕಾಳು, ಹುರುಳಿಕಾಳು, ನಾನೇಜ್ ಆ ಥರ ಕುಕ್ ಮಾಡ್ತೀನಿ ಅಂದಾಗ ಆ ರೆಡ್ ಮಾರ್ಕು ಲಾಸ್ಟಿಗೆ ಬಂದಾಗ ನಾವು ಆಫ್ ಮಾಡ್ಕೋಬೇಕು. ಸೊ ಆಮೇಲೆ ಸ್ಟವ್ನ ಆಫ್ ಮಾಡಾದಮೇಲೆ ಮತ್ತೆ ಇಲ್ಲಿ ಬಂದಿರೋ ರೆಡ್ ಮಾರ್ಕು ರಿಟರ್ನು ಇಲ್ಲಿ ಎಂಡಿಂಗ್ವರೆಗೂ ಬರೋವರೆಗೂ ಬಿಟ್ಟು ಆಮೇಲೆ ಓಪನ್ ಮಾಡ್ಕೋಬೇಕು. ಇನ್ ಕೇಸ್ ಯಾವ್ದಾದ್ರೂ ಎಮರ್ಜೆನ್ಸಿ ಇದ್ದರೆ ಈ ಥರ ಏರ್ ಔಟ್ ಮಾಡಿ ಪ್ರೆಷರ್ನ ಔಟ್ ಮಾಡಿ ಕೂಡ ನೀವು ಲಾಕ್ನ ಓಪನ್ ಮಾಡ್ಕೋಬೋದು. ಕರೆಕ್ಟಾಗಿ ನೀವು ಆ ಕಡೆ ಈ ಕಡೆ ಕಂಪಲ್ಸರಿ ಪ್ರೆಸ್ ಮಾಡಿ ಕೂರಿಸ್ಲೇಬೇಕು. ಕೂರಿಸಿಲ್ಲ ಅಂದರೆ ಸ್ಟೀಮ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಅದಕ್ಕೆ ಹಾಕೋಕ್ಕಿಂತ ಮುಂಚೆ 2 ಕಡೆ ಕಂಪಲ್ಸರಿ ಪ್ರೆಸ್ ಮಾಡಿ ಲಿಡ್ನ ಲಾಕ್ ಮಾಡಿ. ಓಕೆ, ಥ್ಯಾಂಕ್ ಯು.